ಬಂಟ್ವಾಳ ತಾಲೂಕಿನ ಬ್ರಹ್ಮರಕೊಟ್ಲು ಟೋಲ್ಗೇಟ್ನ ಸರ್ವಿಸ್ ರಸ್ತೆಯಲ್ಲಿ 6 ಅಡಿಗಿಂತ ಎತ್ತರದ ವಾಹನಗಳು ಸಂಚರಿಸದಂತೆ ಕಬ್ಬಿಣದ ಬೇಲಿಯೊಂದನ್ನು ನಿರ್ಮಿಸಲಾಗಿದೆ. ಕಬ್ಬಿಣದ ಬೇಲಿ ನಿರ್ಮಿಸಿ ಸಣ್ಣ ಸರಕು ಸಾಗಣೆ ವಾಹನಗಳನ್ನು ನಿರ್ಬಂಧಿಸಿರುವುದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಈ ರಸ್ತೆಯಲ್ಲಿ ಪಿಕಪ್ ವಾಹನ ಸಹಿತ ಸಣ್ಣ ಸರಕು ಸಾಗಣೆ ವಾಹನಗಳಿಗೆ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. ಈ ಸಂದರ್ಭದಲ್ಲಿ ಟೋಲ್ಗೇಟ್ನ ಉಸ್ತುವಾರಿಗಳ ಹಾಗೂ ಸಾರ್ವಜನಿಕರ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದು, ಜಿಲ್ಲಾಧಿಕಾರಿಯವರ ಆದೇಶದಂತೆ ನಾವು ಬೇಲಿ ನಿರ್ಮಿಸಿದ್ದೇವೆ ಎಂದು ಟೋಲ್ ಉಸ್ತುವಾರಿಗಳು ಸಮಜಾಶಿ ನೀಡಿದ್ರು. ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿರುವ ವಾಹನ ಸವಾರರು, ನಮಗೆ ಸಿಗುವ ₹300 ಬಾಡಿಗೆಯಲ್ಲಿ ₹120 ಟೋಲ್ಗೇಟ್ ಕಟ್ಟಿದ್ರೆ ನಮಗೇನು ಉಳಿಯುವುದು ಎಂದು ಟೋಲ್ಗೇಟ್ನ ಉಸ್ತುವಾರಿಯನ್ನ ಪ್ರಶ್ನಿಸಿದ್ದಾರೆ. ₹300 ಬಾಡಿಗೆ, ಈ ₹300 ಬಾಡಿಗೆಯಲ್ಲಿ ಇವರಿಗೆ 60, 80, ₹120 ಕೊಟ್ಟರೆ ನಾವು ಪೆಟ್ರೋಲ್ ಹಾಕುವುದಾ, ಡೀಸೆಲ್ ಹಾಕುವುದಾ, ಅಲ್ಲ ನಮ್ಮ ಖರ್ಚಿ ನೋಡೋದಾ, ಡ್ರೈವರ್ ಸಂಬಳ ಕೊಡೋದಾ, ಏನಂತ ಮಾಡೋದು? ಇದಕ್ಕೆಲ್ಲ ಈ ಥರ ಮಾಡಿದರೆ ಅಲ್ಲಿ ಹೋದರೆ ನಾವು ಬ್ಲಾಕ್ ಎಷ್ಟು ಗಂಟೆ ಬ್ಲಾಕ್ ಆಗ್ತದೆ, ಕ್ಲಿಯರ್ ಆಗಿ ಬಿಡೋದು ಇಲ್ಲ. 1 ಗಂಟೆ 2 ಗಂಟೆ ಬ್ಲಾಕ್ ಆಗ್ತದೆ. ನಮಗೆ 30 ಲಕ್ಷ 60 ಲಕ್ಷ ಗಾಡಿ ತೆಗೆದವರು, ಕಾರ್ ತೆಗೆದವರು, ಶ್ರೀಮಂತರು ಫ್ರೀಯಾಗಿ ಹೋಗ್ತಾರೆ, ಕೈ ತೋರಿಸಿ ಹೋಗ್ತಾರೆ. ನಾವು ಇಲ್ಲಿ ದುಡಿಯೋರು ಹಣ ಕಟ್ಟಿ ಹೋಗಬೇಕು. ನಮಗೆ ಬಾಡಿಗೆ ಕೊಡೋರು ಏನು ಅದರದ್ದು ಟೋಲಿಂದ ಹಣ ಕೊಡುವುದಿಲ್ಲ. ನಾವು ಗೇಟ್ ಪಾಸ್ ಮಾಡಿದರೆ ನಮ್ಮ ಅಕೌಂಟಿಂದ ಕಟ್ ಆಗ್ತದೆ. ಅದಕ್ಕೆ ನಾವು ಮಾಡಿ ನಮ್ಮ ಅಕೌಂಟಲ್ಲಿ ಕಟ್ ಮಾಡಿ ಇದು ಮಾಡಿದ್ರೆ ಆಗ್ತದಾ? ಇನೋವಾ, ಫಾರ್ಚುನರ್, ಸ್ವಿಫ್ಟ್ ಎಲ್ಲ ಗಾಡಿ ಕೂಡ ಹೋಗ್ಬೋದು. ಅವರಿಗೆ ಗಾಡಿಗಳು ₹30 ಖಾಲಿ ಕಟ್ಟಿದರೆ ಸಾಕು. ಅವರಿಗೆ ಅದು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕಷ್ಟದಿಂದ ಇಲ್ಲಿ ದುಡಿಯುವಂಥ ನಮ್ಮ ಆ ಪಿಕಪ್ ಅವರಿಗೆ ಸಿಕ್ಕುದೇ ₹300 ಬಾಡಿಗೆ, ₹80 ಟೋಲ್ಗೇಟ್ ಕಟ್ಟಬೇಕಂದ್ರೆ ಇವರ ದುಡಿಮೆ ಹೇಗಿರ್ತದೆ? ಇವರು ಇನ್ಶೂರ್ ಕಟ್ಟಬೇಕಾ, ಅಲ್ಲ ಇವರು ಡೀಸೆಲ್ ಹಾಕಬೇಕಾ? ಡೀಸೆಲ್ನ ರೇಟ್ ಯಾವ ಮಟ್ಟಕ್ಕೆ ಹೋಗಿದೆ ಕೂಡ ಗೊತ್ತುಂಟು. ಯಾವ ರೀತಿ ಕಾರುಗಳು ಇಲ್ಲಿ ಚಲಿಸ್ತಾ ಇದೆ ನೋಡಿ. ಇವರಿಗೆ ಫ್ರೀಯಾಗಿ ಹೋಗಬಹುದು. ಒಂದು ದುಡಿದು ತಿನ್ನುವಂಥ ಒಂದು ವ್ಯಕ್ತಿಗಳಿಗೆ ಯಾವ ರೀತಿ ಇಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇವರು ಟೋಲ್ಗೆ ₹80 ಇವರು ಕಟ್ಟಬೇಕಾಗ್ತದೆ. ನೋಡಿ ಈ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಇದು ತಕ್ಷಣ ಜಿಲ್ಲಾಧಿಕಾರಿಗಳು ಇದಕ್ಕೆ ಬೇಕಾದ ಸ್ಪಂದನೆ ಮಾಡಿ ಇದಕ್ಕೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳುತ್ತೀರಂತ ನಾವು ಕಾರುಗಳಿಗೆ ಹೋಗ್ಬೋದು, ದೊಡ್ಡ ದೊಡ್ಡ ಕಾರುಗಳ VIP ಜನಗಳಿಗೆ ಹೋಗ್ಬೋದು, ಫ್ರೀಯಾಗಿ ಹೋಗ್ತಾರೆ ಇಲ್ಲಿಂದ ಕೆಳಗಡೆಯಿಂದ. ಈ ದುಡಿಯುವವರು ಪಿಕಪ್ ಇಂಥ ಚಿಲ್ಲರೆ ದುಡಿಯುವವರು ಸಣ್ಣ ಗಾಡಿ ತಗೊಂಡು ಆಗಲ್ಲ. ಅಲ್ಲಿ ಇದು ಹಾಕಿದ್ದಾರೆ, ಅಡ್ಡ ಕಟ್ಟಿದ್ದಾರೆ, ಹೋಗೋಕ್ಕಾಗಲ್ಲ ಅಂತೇಳಿ. ಇದು ಹಗಲು ದರೋಡೆ, ಇದು ದರೋಡೆ ಮಾಡ್ತಾ ಇರೋದು. ಇದು ಈ ಟೋಲ್ಗೇಟ್ ಅವರಿಗೆ ಕಳ್ಳರು ಇವರೆಲ್ಲ. ಇಂಥ ಒಂದು ವ್ಯವಸ್ಥೆ ಎಂಥ ವ್ಯವಸ್ಥೆ ಇದು? ಇಲ್ಲಿ ಯಾರು ಇಲ್ವಾ, ಕೇಳುವವರು ಇಲ್ವಾ? ಇವರು ತಾರತಮ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳಿದರೆ ಇವರು ಇಷ್ಟು ಹೈಟ್ ಹಾಕಿದ್ದಾರೆ. ಇದರಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಕಾರ್ಗಳು ಪಾಸ್ ಆಗ್ತದೆ. ಒಂದು ಪಿಕಪ್ನವರು ದುಡಿಯುವವರು ಅವರು ಇದರಲ್ಲಿ ಹೋಗಬಾರ್ದಂತೆ. ಪಿಕಪ್ನವರು ಒಂದು ₹50-60 ಉಳಿದರೆ ಏನು ಮನೆಗೆ ಒಂದು ಲೀಟ್ರ್ ಹಾಲು ತಗೊಂಡು ಹೋಗ್ಬೋದು ಅಂತ ಒಂದು ಆಸೆಯಲ್ಲಿ ಅವ್ರು ಮಾಡ್ತಾರೆ. ಇದು ದೊಡ್ಡ ದೊಡ್ಡ ಶ್ರೀಮಂತರ ಗಾಡಿ ಹೋಗ್ಬೋದು, ಬಟ್ ನಮ್ಮದು ಈ ಪಿಕಪ್ ಹೋಗಬಾರ್ದು. ನಾವು ಇಲ್ಲಿ ಲೋಕಲ್ ₹200-300 ದುಡಿಯುವವರು. ನಾವು ಇವರಿಗೆ ₹80-60 ಟೋಲ್ಗೇಟಿಗೆ ಕೊಟ್ಟು ಹೋಗಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಅದು ಅಲ್ಲದೆ ಇವರಿಗೆ ಪ್ರತಿ ಸಲ ಹೋದಾಗ ಕೊಡಬೇಕು, ಗೊತ್ತಾಯ್ತಲ್ಲ? ಇದು ಇವರು ಏನಾದರೂ ಒಂದು ವ್ಯವಸ್ಥೆ